ಸನ್ನಿಧಾನದಿಂದ ಕರಿವಂತನಾಗಮನಕ್ಕೆ ಕಾರಣ ಉಂಟೆ. ನಾನು ಆಡುವ ಮಾತನ್ನು ನೀನು ಆಲಿಸಬೇಕು. ಏನಯ್ಯ? ಯಾಕೆ ನೀನು ಸಾಮಾನ್ಯದ ಹರಿಯ ಮಾತು ನಿಜ. ಕೃಪಾಶರ ಲೋಕದ ಕಲ್ಯಾಣವನ್ನೇ ಬಯಸುವ ನಿಜ. ಹಾಗಿರುವಾಗ ನನ್ನ ಕಷ್ಟವನ್ನು ನಿನ್ನಲ್ಲಿ ತೋಡಿಕೊಂಡು ಬಂದರೆ ನಿನ್ನಿಂದ ಪರಿಹಾರ ಖಂಡಿತ ಸಿಗುತ್ತದೆ ಎನ್ನುವಂತಹ ಸದುದ್ದೇಶದಿಂದಲೇ ಈ ಕುಸುಮಾವತಿಯರಿಗೆ ವಿನೋದಕ್ಕಾಗಿ ಅಲ್ಲವಲ್ಲ ದೇವೇಂದ್ರ ಸ್ನೇಹಾಚಾರ. ಪರಸ್ಪರ ಕಷ್ಟದಲ್ಲಿ ಸಮ್ಮಿಳಿತಗೊಳ್ಳುವುದಕ್ಕೆ ಅಲ್ಲವೇ? ಹಾಗಾಗಿಯೇ ಮಿತ್ರನಾದಂತಹ ನಿನ್ನಿಂದ ನನ್ನ ಕಷ್ಟಕ್ಕೆ ಪರಿಹಾರ ಒದಗಿಸಬೇಕು ಆಶಾಭಾವನೆಯಿಂದಲೇ ನಾನು ಅಷ್ಟೇ. ಹೌದು, ಪರಿಭಕ್ತನಾದ ನನ್ನ ಪಾಲಿಗೆ ಬಂದ ಕಷ್ಟ ಏನು? ಯಾರಿಂದಲೂ ಸ್ವರ್ಣಾಪುರದ ಮಾಡಬೇಕಾದ ತಾರಕನೆಂದು ಬ್ರಹ್ಮನ ವರವನ್ನು ಪಡೆದು ಶಿವಕುಮಾರನಿಂದ ಮಾತ್ರ ಮರಣ ಎನ್ನುವಂತಹ ವರವನ್ನು ಪಡೆದು ನಾನು ಅಜೇಯತ್ವವನ್ನು ಸಾಧಿಸುತ್ತೇನೆ ಎನ್ನುವ ಹಾಗೆ ಹಕ್ಕಿನಿಂದ ನಡೆಯುತ್ತಾ ಅದರಲ್ಲಿ ಪಂಚಮಹಾಪಾತಕಗಳನ್ನು ಎನ್ನುವುದಲ್ಲದೆ ಸ್ವರ್ಗಲೋಕಕ್ಕೆ ದಾರಿಯುತ್ತ ಅವರಲ್ಲಿ ನಾವು ಗೌರವಕ್ಕೆ ನಿಂತೆವು. ಪರಿಣಾಮ ನೈಸೋಗಬೇಕಾದ ಕ್ರಮೇಣ ನಮ್ಮ ಕಾಲಿಗೆ ಒದಗಿ ಬಂತು. ಕೈಲಾಸ ಇತ್ತು, ಅದನ್ನು ಬಿಟ್ಟು ಇಲ್ಲಿಗೆ ಬಂದೆಯ? ಬಂದದ್ದು ನಿಮ್ಮ ಸಹಾಯ ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ. ನಾವು ಸಹಾಯಕ್ಕಾಗಿಯೇ ಇರುವವರು. ನಮಗಿಂತ ದೊಡ್ಡ ದೊಡ್ಡವರೆಲ್ಲ ಸಹಾಯಕ್ಕೆ ಇರುವಾಗ ನಮ್ಮಿಂದ ಏನು ಹೋದೆ ಬ್ರಹ್ಮನಲ್ಲಿ ನೀವು ದೊಡ್ಡವರನ್ನು ಬಿದ್ದೀರಾ? ಇಲ್ಲ, ಅರಿಯುವ ಹಾಗಿಲ್ಲ. ಹಾಗೆಂದು ಬ್ರಹ್ಮನಲ್ಲಿಯೂ ಹೋದೆವು, ನಿನ್ನ ಅಪ್ಪನಲ್ಲಿಯೂ ಹೋದೆವು. ಆ ಬಳಿಕ ನಾನು ಬಂದದ್ದು ನಾರಕಾಸುರನ ಮರಣ ಆಗಬೇಕಿದ್ರೆ ಬ್ರಹ್ಮನಿಂದ ವರ ಎಂದು ಬಂದಿಲ್ಲ, ಶಿವಕುಮಾರನಿಂದ ಮಾತ್ರ ಮರಣ ಎನ್ನುವಂತಹ ವರವನ್ನು ಪಡೆದಿದ್ದಾರೆ. ಹಾಗಾಗಿ ಆ ಶಿವಕುಮಾರ ಹೋಗಬೇಕಿದ್ರೆ ಒಂದು ಕಾರ್ಯ ಆಗಬೇಕು. ಆ ಕಾರ್ಯ ನಿನ್ನಿಂದಲೇ ಆಗಬೇಕು. ನೀನೇನು ಮಾಡಬೇಕು? ನಿನ್ನಿಂದಲೇ ಆಗಬೇಕಾದ ಕಾರ್ಯ ಬಂದಿದೆ. ಯಾವುದದು? ನಿನ್ನಲ್ಲಿ ಪಂಚಪುಷ್ಪ ಸುಖಗಳು ಉಂಟಲ್ಲ, ಅಶೋಕ, ಚೂತ, ನವಮೃತ್ಯು, ಅರವಿಂದ ಮೇಲೋತ್ಪಲ, ಈ ಪಂಚಪುಷ್ಪ ಶರಗಳ ಪ್ರಯೋಗ ಪರಮೇಶ್ವರನ ಮೇಲಾಗಬೇಕು. ಅವರಲ್ಲಿ ಪ್ರೇಮಾಂತರವಾಗಬೇಕು. ಪರಮೇಶ್ವರ ಪಾರ್ವತಿಯನ್ನು ಒಳಗಿಡಬೇಕು. ಆ ಉತ್ತೇನವಾಗಿ ಕುಮಾರನ ಜನನವಾಗಬೇಕು. ಆ ಬಳಿಕ ತಾರಕನ ಹರನಾಗಬೇಕು. ಇಷ್ಟಾಗಬೇಕು ಅಂತಿದ್ರೆ ಇನ್ನ ಪುರುಷರ ಪ್ರಯೋಗ ಆಗಬೇಕು.
ಮಾಡಬೇಕಿದ್ರು ಪೂರ್ವಾಪರ ವಿವೇಚನವುಳ್ಳವರಾಗಬೇಕು ದೇವೇಂದ್ರ. ಕಣ್ಣಿಟ್ಟು ಕಾಲಿಡಬೇಕೇ ವಿನಃ ಕಾಲಿಟ್ಟ ಮೇಲೆ ಕಣ್ಣಿಡುವುದಲ್ಲ. ಈ ಚೆನ್ನಾಗಿ ಯೋಚನೆ ಮಾಡಿ